ಎಸ್ ಎಲ್ರಿಗೂ ಕೂಡ ನಮಸ್ಕಾರ. ಒಬ್ಬರ್ ಲಕ್ಕಿ ಸ್ಕೀಮ್ನ ಈ ಒಂದು 6ನೇ ಹಂತದ ಬಂಪರ್ ಬಹುಮಾನದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸರ್ವರನ್ನು ಕೂಡ ಆತ್ಮೀಯವಾಗಿ ಪ್ರೀತಿಯಿಂದ ಒಬ್ಬರ್ ಲಕ್ಕಿ ಸ್ಕೀಮ್ ವತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಎಸ್, ದಿನಗಳೆದಂತೆ ಒಬ್ಬರ್ ಲಕ್ಕಿ ಸ್ಕೀಮ್ ಬೆಳೀತಾ ಇದೆ ಅಂತ ಹೇಳಬಹುದು. ಉಪ್ಪಿನಂಗಡಿಯ ಇಂತಹ ಒಂದು ಪರಿಸರದಲ್ಲಿ ಅದ್ಭುತವಾದಂತಹ ಲಕ್ಕಿ ಸ್ಕೀಮ್ ಅನ್ನು ಆಯೋಜಿಸಿರುವಂತಹ ಒಬ್ಬರ್ ಲಕ್ಕಿ ಸ್ಕೀಮ್ ನ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅದ್ಭುತವಾದಂತಹ ಒಂದು ಪ್ರಯೋಗ ಅಂತ ಹೇಳಬಹುದು. ಇವತ್ತಿನ ಶುಭ ದಿನ ಅಂತ ಹೇಳಬಹುದು. ಒಬ್ಬರ್ ಲಕ್ಕಿ ಸ್ಕೀಮ್ ಸರ್ವ ಸದಸ್ಯರುಗಳಿಗೆ ಎಲ್ರಿಗೂ ಕೂಡ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇವತ್ತಿನ ಡ್ರಾದ ದಿನಕ್ಕೆ ಪದಾರ್ಪಣೆಯನ್ನು ಮಾಡ್ತಾ ಇದ್ದಾವೆ. ಎಸ್, ಒಬ್ಬರ್ ಲಕ್ಕಿ ಸ್ಕೀಮ್ಗೆ ಯಾರೆಲ್ಲ 5 ತಾರೀಕಿಗೆ ಮುಂಚೆ ಹಣವನ್ನು ಪಾವತಿಸಿದ್ದಾರೆ ಅಂತ ಎಲ್ಲಾ ಸದಸ್ಯರುಗಳ ಕಾರ್ಡಿನ ಸಂಖ್ಯೆಗಳು ನೋಡಿ. ಇಲ್ಲಿ ಎಲ್ಲಾ ಕಾರ್ಡಿನ ಸಂಖ್ಯೆಗಳಿದೆ. ಯಾರೆಲ್ಲ 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿದ್ದಾರೆ ಅಂತಹ ಸರ್ವ ಸದಸ್ಯರುಗಳ ಕಾರ್ಡಿನ ಸಂಖ್ಯೆಗಳು ಇಲ್ಲಿವೆ. ಸರ್, ದಯಮಾಡಿ ಇದನ್ನೊಮ್ಮೆ ಝೂಮ್ ಮಾಡಿ ಎಲ್ಲಾ ಗ್ರೂಪ್ಗಳಲ್ಲೂ ಕೂಡ ಯಾವೆಲ್ಲ ಕಾಯಿನ್ಗಳು ಬಿದ್ದಿದೆ ಎಂಬುದನ್ನು ಕೂಡ ಆಲ್ರೆಡಿ ಒಬ್ಬರ್ ಲಕ್ಕಿ ಸ್ಕೀಮ್ ನ ಆಯೋಜಕರು ತಿಳಿಸಿದ್ದಾರೆ. ತಮಗೆ ಧನ್ಯವಾದಗಳು. ನೋಡಿ, ಒಬ್ಬರ್ ಲಕ್ಕಿ ಸ್ಕೀಮ್ ನ ಈ ಒಂದು ಸ್ಕೀಮಿನಲ್ಲಿ ಯಾರೆಲ್ಲ 5 ತಾರೀಕಿನ ಮುಂಚೆ ಹಣವನ್ನು ಪಾವತಿಸಿದರೆ ಅಂತಹ ಸದಸ್ಯರುಗಳಿಗೆ 10 ಸರ್ಪ್ರೈಸ್ ಬಹುಮಾನದ ಅವಕಾಶ ಕೂಡ ಇದೆ. ಅಂತಹ 10 ಜನ ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತಹ ಸದಸ್ಯರುಗಳಿಗೆ 10 ಸರ್ಪ್ರೈಸ್ ಬಹುಮಾನದ ಲಕ್ಕಿ ಡ್ರಾದ ಒಂದು ಕಾರ್ಯಕ್ರಮವನ್ನು ಪ್ರಥಮವಾಗಿ ನಾವು ಮಾಡಲಿಕ್ಕೆ ಇದ್ದೇವೆ. ಎಸ್, ಸರಿಯಾದ ರೀತಿಯಲ್ಲಿ ಎಲ್ಲರೂ ನೋಡಿದ್ದಾರೆ ಅಂತ ಅಂದುಕೊಳ್ತಾ ಇದ್ದಾವೆ. ಉತ್ತಮವಾಗಿ ಪಾರದರ್ಶಕತೆಯಲ್ಲಿ ಮಾಡುವಂತಹ ಒಬ್ಬರ್ ಲಕ್ಕಿ ಸ್ಕೀಮ್ ನ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಪ್ರಥಮವಾಗಿ ಆಯೋಜಕರೇ ಶುರು ಮಾಡುವಲ್ವಾ? ಎಸ್, ಯಾರೆಲ್ಲ 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿದರೆ ಅಂತವರ ಕಾಯಿನ್ಗಳೆಲ್ಲ ಇಲ್ಲಿದೆ. ಅದನ್ನು ಆ ಒಂದು ಗಾಳಿ ಚಕ್ರದೊಳಗಡೆ ಹಾಕ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಮಾಡ್ತಿಲ್ಲ? ಎಸ್, ಪ್ರತಿಯೊಂದು ಟ್ರೇ ಅಲ್ಲಿರುವಂತಹ ಕಾಯಿನ್ಗಳೆಲ್ಲವೂ ಕೂಡ ಈ ಒಂದು ಚಕ್ರದೊಳಗಡೆ ಬೀಳ್ತಾ ಇದೆ. 10 ಜನ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ಗಳು ಯಾರೆಂಬುದನ್ನು ನೋಡುವಂತಹ ಸುಸಂದರ್ಭ ಅಂತ ನಾವು ಹೇಳಬಹುದು. ಒಬ್ಬರ್ ಲಕ್ಕಿ ಸ್ಕೀಮ್ನ ಪ್ರತಿಯೊಬ್ಬ ಸದಸ್ಯರಿಗೂ ಒಂದು ಸುವರ್ಣ ಅವಕಾಶ ಅಂತ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ, ತಾವುಗಳು ಪಾವತಿಸಿರುವ ತಿಂಗಳ ಮೊತ್ತ ಹಾಗೂ ತಾವು ಮೊತ್ತ 5 ತಾರೀಕಿನ ಮುಂಚೆ ಪಾವತಿಸಿದ್ದಲ್ಲಿ ತಮಗೆ 10 ಸರ್ಪ್ರೈಸ್ ಬಹುಮಾನದ ಕೊಡುಗೆಗಳು ಕೂಡ ಇದೆ ಅಂತ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ 1 ತಿಂಗಳಲ್ಲಿ 11 ಬಾರಿ ತಮ್ಮ ಅದೃಷ್ಟವನ್ನು ಪರೀಕ್ಷಿಸಬಹುದು ಅನ್ನುವುದನ್ನು ಕೂಡ ನಾವಿಲ್ಲಿ ಖಾತ್ರಿಪಡಿಸ್ತಾ ಇದ್ದೇವೆ. ಎಸ್, ಅದ್ಭುತವಾದಂತಹ ಹಲವಾರು ಬಹುಮಾನಗಳನ್ನು ಒಬ್ಬರ್ ಲಕ್ಕಿ ಸ್ಕೀಮ್ ನ ತಂಡ ತಮಗೆ ನೀಡಿರುತ್ತವೆ. ಅದು ಕೂಡ ಮಾನವನಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯದ ವಸ್ತುಗಳು ಅಂತ ಹೇಳಬಹುದು. ಪ್ರತಿಯೊಂದನ್ನು ಕೂಡ ಅಂತಹ ಪ್ರತಿಯೊಂದು ವಸ್ತುಗಳು ಕೂಡ ಅದು ಕೂಡ 6ನೇ ಹಂತಕ್ಕೆ ತಲುಪಿದ್ದೇವೆ ಒಬ್ಬರ್ ಲಕ್ಕಿ ಸ್ಕೀಮ್ ನ ಕಡೆಯಲ್ಲೇ. ಇನ್ನೇನು ಕೆಲವೇ ಹಂತಗಳಿದೆ. ಅತಿ ದೊಡ್ಡ ಬಹುಮಾನಗಳು ಕೂಡ ತಮ್ಮ ಪಾಳಿಗೆ ಬರಬಹುದು ಅಂತ ಹೇಳ್ತಾ ಇದ್ದೇವೆ. ಇವತ್ತಿನ ಬಂಪರ್ ಬಹುಮಾನಕ್ಕೆ ನೋಡಿದಾಗ ಒಬ್ಬರ್ ಲಕ್ಕಿ ಸ್ಕೀಮ್ ನ ವತಿಯಿಂದ ಇವತ್ತಿನ 6ನೇ ಬಂಪರ್ ಬಹುಮಾನ ಆಕ್ಟಿವಾ, ಜಗತ್ತೇ ಪ್ರೀತಿಸಿರುವಂತಹ ದ್ವಿಚಕ್ರ ವಾಹನ ಆಕ್ಟಿವಾ ಹೋಂಡಾ. ಅದ್ಭುತವಾದಂತಹ ವಿನ್ಯಾಸವನ್ನು ಹೊಂದಿರುತ್ತೆ. ಅಷ್ಟೇ ಅಲ್ಲದೆ ಅದ್ಭುತವಾದಂತಹ ಯೂಸೇಜ್ ಕೂಡ ಇದೆ ಅಂತ ಹೇಳಬಹುದು. ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಹೋಗುವಾಗ ಆಕ್ಟಿವಾಕ್ಕೆ ಇರುವಂತಹ ಒಂದು ರಿವ್ಯಾಲ್ಯೂ ಇನ್ಯಾವುದೇ ವಾಹನಕ್ಕೂ ಇಲ್ಲ ಎಂಬುದು ಹಲವಾರು ಜನರ ವಾಡಿಕೆ. ಅದೇ ತರಹ ಅದ್ಭುತವಾದಂತಹ ಆಕ್ಟಿವಾದ ಇವತ್ತಿನ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಯಲ್ಲಿ ನಡೆಯುತ್ತಿದೆ. ಹಾಗಾದ್ರೆ ಅದಕ್ಕಿಂತ ಮುಂಚೆ ಯಾರೆಲ್ಲ 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿದ್ದಾರೆ ಅಂತವರ ಕಾಯಿನ್ಗಳೆಲ್ಲ ಈ ಒಂದು ಅದೃಷ್ಟ ಚಕ್ರದೊಳಗಡೆ ಇದೆ. ಏರು ಪೂರ 5 ತಾರೀಕಿಗೆ ದುಂಬು
ದುಡ್ಡು ಕಟ್ಟದಿರಿ ಅಂಚಿನ ಪ್ರತಿಯೊಂಜಿ ಸದಸ್ಯರನಲ ಕಾಯಿನ್ ಈ ಒಂಜಿ ಗಾಲಿ ಚಕ್ರದೊಲ ಈ ಬೂರೊಂದುಂಡು. ಎಸ್ ಆಯೋಜಕರ ಇನಿತ ಸರ್ಪ್ರೈಸ್ ಬಹುಮಾನದಾದ ಎಸ್ ಬಂಗಾರದ ಉಂಗಿಲ ನೋಡಿ. ಪ್ರತಿಯೊಂದು ವಸ್ತುವಿನ ಮೌಲ್ಯದ ರೀತಿಯನ್ನು ಗಮನಿಸಿದಾಗ ಬಂಗಾರಕ್ಕೆ ಇರುವಂತಹ ಮೌಲ್ಯ ದಿನದಿಂದ ದಿನಕ್ಕೆ ಏರುತ್ತಾನೆ ಇರುತ್ತೆ ಅಂತ. ಅದರಲ್ಲಿ ಸರ್ಪ್ರೈಸ್ ಬಹುಮಾನವಾಗಿ ಬಂಗಾರದ ಉಂಗುರವನ್ನು ಒಬ್ಬರ ಲಕ್ಕಿ ಸ್ಕೀಮ್ ತಂಡ ನೀಡುತ್ತೆ ಅಂತ ಹೇಳಕ್ಕೆ ತುಂಬಾನೇ ಖುಷಿ ಆಗ್ತಿದೆ. ಎಸ್ ತಡ ಮಾಡುವುದು ಬೇಡ. ಎಸ್ ಪ್ರತಿಯೊಂದು ಕಾಯಿನ್ಗಳು ಕೂಡ ಅಂದ್ರೆ 5 ತಾರೀಕಿನ ಮುಂಚೆ ಯಾರೆಲ್ಲ ಹಣವನ್ನು ಪಾವತಿಸಿದರೆ ಅಂತಹ ಸದಸ್ಯರುಗಳ ಕಾಯಿನ್ ಈ ಒಂದು ಗಾಲಿ ಚಕ್ರದಲ್ಲಿದೆ. 10 ಸರ್ಪ್ರೈಸ್ ಬಹುಮಾನದ ಪೈಕಿಯಲ್ಲಿ ಪ್ರಥಮ ಸರ್ಪ್ರೈಸ್ ವಿನ್ನರ್ ಯಾರೆಂಬುದನ್ನು ನೋಡುವ. ಎಸ್ ಮಿಕ್ಸ್ ಹಾಕೋರ್ ಕಾಕ ಯಾವ ಬಲೆ ಎಲ್ಲ ಬಾಲಿನ ಬಸ್ಸುಗಳೆಪ್ಪುಗ ಅಂದ ಬಲೆ. ಎಸ್ ಪ್ರಥಮ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್ ಎಕಡೆ ಅಲ್ಲೇ ಎಸ್ ಎಡ್ಕೋರು ಕಾಯಿನ ಎಡ್ಕೋರು ಏಕಲ್ಲೇ ಆಡಿ ಜವನೇನು ಉಲೈ ಮಾಡೋಚಿ. ಎಸ್ ಓಕೆ ಎಸ್ ಒಂಜಿ ಕಾಯಿನ್ ಒಂದು ಕಾಯಿನ್ ಅನ್ನು ತೆಗೆದಿದ್ದಾರೆ. ಅದ್ಭುತವಾದಂತ ನಂಬರ್. 10 ಸರ್ಪ್ರೈಸ್ ಬಹುಮಾನದ ಪೈಕಿಯಲ್ಲಿ ಪ್ರಥಮ ಸರ್ಪ್ರೈಸ್ ಬಹುಮಾನ ಪಡೆದಂತ ನಂಬರ್ 401. 10 ಸರ್ಪ್ರೈಸ್ ಬಹುಮಾನದ ಪೈಕಿಯಲ್ಲಿ ಪ್ರಥಮ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಎಸ್ ಈ ಕಾಯಿನ್ ಟ್ರಯಲ್ ಇಡಿ. ಸರ್ಪ್ರೈಸ್ ಬಹುಮಾನದ ಪ್ರಥಮ ಲಕ್ಕಿ ವಿನ್ನರ್ 401. ಎಸ್ ದ್ವಿತೀಯ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವ. ಎಸ್ ಯಾರಾದ್ರೊಬ್ರು ಬನ್ನಿ ಬಲೆ. ಎಸ್ ಪ್ರಥಮ ಸರ್ಪ್ರೈಸ್ ಬಹುಮಾನ ಆಗಿದೆ. ಈಗ ದ್ವಿತೀಯ. ಎಸ್ ಒಂದು ಕಾಯಿನ್ ಅನ್ನು ತೆಗೆಯಿರಿ. ಎಸ್ ಎಸ್ ದ್ವಿತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ 2797. 2797 ದ್ವಿತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್. ಎಸ್ ಝೂಮ್ ಆಗಿದಲ್ಲ. ಎಸ್ ಎಸ್ 2 ಬಹುಮಾನಗಳು ಹೋಗಿದೆ. 10ರಲ್ಲಿ 401 ಅಬ್ದುಲ್ ರಹಿಮಾನ್ ಕಬಕ ಇವರು ಪ್ರಥಮ ಸರ್ಪ್ರೈಸ್ ಬಹುಮಾನದ ವಿನ್ನರ್. ದ್ವಿತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಯಾರು? 2797 ದ್ವಿತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್. ಅವರ ಹೆಸರು ಗೊತ್ತಿದ್ರೆ ಹೇಳಿ. ಶಾಕಿರ್ ವಿಟ್ಲ ಇವರು ದ್ವಿತೀಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್ ತೃತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಸ್ ಬನ್ನಿ. ತಮ್ಮ ಕೈಯನ್ನು ವೇದಿಕೆಯ ಮುಂಭಾಗಕ್ಕೆ ತೋರಿಸಿ ಆಮೇಲೆ ಒಂದು ಕಾಯಿನ್ ತೆಗೀರಿ. ಎಸ್ ಓಕೆ ಎಸ್ ತೃತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ 2371. 2371 ಯಾರು? 2371 ತೃತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್. ಅವರ ಹೆಸರು ಎಸ್ ಅಜೀಜ್ ಬಂಟ್ಕಲ್. ಅಜೀಜ್ ಬಂಟ್ಕಲ್ ಇವರು ತೃತೀಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್ ಇನ್ನೊಬ್ರು ಬನ್ನಿ ಗಣೇಶನ ಬಲೆ. 4ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ಎಸ್ ತೋರಿಸಿ ತೆಗಿರಿ. ಒಂದು ಕಾಯಿನ್ ತೆಗಿರಿ. ಎಸ್ ಅದ್ಭುತವಾದಂತ ಸಂಖ್ಯೆ 944. 944 ಚತುರ್ಥ ಬಾರಿಯ ಸರ್ಪ್ರೈಸ್ ಬಹುಮಾನದ ವಿನ್ನರ್. 944 ಅವರ ಹೆಸರು ಅಬ್ದುಲ್ ರಜಾಕ್ ಬೋಲಂತೂರ್ ಇವರು ಚತುರ್ಥ ಬಾರಿಯ ಸರ್ಪ್ರೈಸ್ ಬಹುಮಾನದ ವಿನ್ನರ್. ಪಂಚಮ ಬಾರಿಗೆ ಅಣ್ಣ ಬನ್ನಿ, ಯಾರಾದ್ರೂ ಬನ್ನಿ ಬಲೆ. ಎಸ್ ಪಂಚಮ ಬಾರಿಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಂಚಲದೆ ಪೋಲಿ. ಎಸ್ ಪಂಚಮ ಬಾರಿಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ 2044. 2044
2044 ಪಂಚಮ ಬಾರಿಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ರವಿರಾಜ್ HML ಮಂಗಳೂರಿಗೆ ತಲುಪಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಸ್, 5 ಸರ್ಪ್ರೈಸ್ ಬಹುಮಾನಗಳು ಕೊನೆಗೊಂಡಿವೆ. ಇನ್ನು 6ನೇ ಸರ್ಪ್ರೈಸ್ ಬಹುಮಾನ ಯಾರ ಪಾಳಿಗೆ ಆಗುತ್ತೆ ಎಂದು ನೋಡೋಣ. ಎಸ್, ಬನ್ನಿ. 6ನೇ ಸರ್ಪ್ರೈಸ್ ಬಹುಮಾನ. ತಮ್ಮ ಕೈಯನ್ನು ಸ್ವಲ್ಪ ತೋರಿಸಿ. ಓಕೆ, ತೊಂದರೆ ಇಲ್ಲ, ತೆಗೀರಿ. ಎಸ್, 6ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ 1979. 1979 6ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, ಮಂಜುನಾಥ ಗೌಡ, ಗಾಂಧಿನಗರ. ಎಸ್, 6 ಆಗಿದೆ. ಇನ್ನು 7ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ಬನ್ನಿ, ವೇದಿಕೆಗೆ ಪ್ರತಿಯೊಬ್ಬರು ಕೂಡ ಬರಬೇಕು. ಸಿಗುವಂತ ಅವಕಾಶವನ್ನು ಯಾವತ್ತೂ ಕೂಡ ನಾವು ಮಿಸ್ ಮಾಡಬಾರ್ದು. ಎಸ್, ತಮ್ಮ ಕೈಗಳನ್ನು ವೇದಿಕೆಯ ಮುಂಭಾಗಕ್ಕೆ ತೋರಿಸಿ. ಎಸ್, ಓಕೆ, ತೆಗೀರಿ ಒಂದು ಕಾಯಿನ್. ಎಸ್, 4122. 4122 7ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, ಇನ್ನು ಉಳಿದಿರುವುದು 3 ಸರ್ಪ್ರೈಸ್ ಬಹುಮಾನ. ಯಾರಾಗಬಹುದು ಆ ಸರ್ಪ್ರೈಸ್ ವಿನ್ನರ್ಸ್? ಎಸ್, ಮೊಹಮ್ಮದ್ ನಫಿ ಕಕ್ಕೆಪದವ್, ಇವರು 7ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾನೆ. ಎಸ್, ಉಳಿದಿರುವುದು ಇನ್ನು 3 ಸರ್ಪ್ರೈಸ್ ಬಹುಮಾನ. ಬನ್ನಿ, ಯಾರಾದರೂ. ಎಸ್, ಬನ್ನಿ. ಎಸ್, ಒಂದು ತಮ್ಮ ಕೈಗಳನ್ನು ವೇದಿಕೆಯ ಮುಂಭಾಗ ತೋರಿಸಿ ಒಂದು ಕಾಯಿನ್ ತೆಗೆದುಕೊಳ್ಳಿ. ಎಸ್, 8ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ 2135. 2135 8ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಜಜೀನಾ ಕಲ್ಪನೆ. ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾ ಉಂಟು ಉಬಾರ್ ಲಕ್ಕಿ ಸ್ಕೀಮ್ ಎಷ್ಟೊಂದು ಅಗಾಧವಾಗಿದೆ ಎಂಬುದನ್ನು ಕೂಡ ನಾವು ಇಲ್ಲಿ ತಿಳ್ಕೊಳ್ಳಬಹುದು. ಎಸ್, ಉಳಿದಿರುವುದು ಇನ್ನು 2 ಸರ್ಪ್ರೈಸ್ ಬಹುಮಾನಗಳು. ಎಸ್, ಬಲೆಣ್ಣ ಬಲೆ 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 ವೇದಿಕೆ ತಿಕ್ಕನೆ ನಮ್ಮ ಏಪಲ ಬಿಟ್ರೆ ಬಲ್ಲಿ ಅನ್ಸಾದು ಇರು ಬರೋಡು. ಎಸ್, ಓಕೆ, ತೆಗೀರಿ ಒಂದು ಕಾಯಿನ್. ಎಸ್, 1995. 1995 ಸರ್, ಝೂಮ್ ಆവുന്നുണ്ടತೆ. 1995 ಅರ್ಷದ್ ಗಂಡಿಬಾಗಿಲು ಇವರು. ಎಸ್, ಕೊನೆಯ ಸರ್ಪ್ರೈಸ್ ಬಹುಮಾನ ಇನ್ನು ಉಳಿದಿದೆ. ಆ ವ್ಯಕ್ತಿ ಯಾರಾಗುತ್ತಾರೆ ಎಂಬುದನ್ನು ನೋಡೋಣ. ಯಾರಾದ್ರೂ ಬನ್ನಿ. ಬಾರು ಕಾಕ, ನಿಂಗ ಬರೋ ಎಂದ್ರೆ ಉಂಟು. ಬಲೆ 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 ಮೇಡಮ್ ಬಲೆ. ಎಸ್, ಕೊನೆಯ ಸರ್ಪ್ರೈಸ್ ಬಹುಮಾನ ಯಾರ ಪಾಳಿಗೆ ಆಗುತ್ತೆ ನೋಡೋದಾ? ನಿಮ್ಮ ಕೈಯನ್ನು ಒಂದ್ಸಲ ತೋರಿಸಿ. ಎಸ್, ಕಾಯಿನ್ ತೆಗೆದುಕೊಳ್ಳಿ. ಎಸ್, ಕೊನೆಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ 4850. 4850 ಅವರ ಹೆಸರು ನಾಗೇಶ್ ಬಂಟ್ಕಲ್. ಇವರು ಕೊನೆಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, ಆಗಿದೆ. ಇವಾಗ ಮುಗ್ದಿದೆ 10 ಜನ ಸರ್ಪ್ರೈಸ್ ಬಹುಮಾನದ ಆ ವ್ಯಕ್ತಿಗಳ ಹೆಸರು. ಓಕೆ, ಆ ಒಂದು ನಿಮಿಷ ನೋಡಿ. ಸರ್ಪ್ರೈಸ್ ಬಹುಮಾನದ 10 ಕಾಯಿನ್ಗಳು ಕೂಡ ಇಲ್ಲಿವೆ. ಈ 10 ಕಾಯಿನ್ಗಳು ಕೂಡ ಮತ್ತೆ ಬಂಪರ್ ಬಹುಮಾನದ ಅದೃಷ್ಟ ಚಕ್ರದೊಳಗಡೆ ಮತ್ತೆ ಬೀಳ್ತಾ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಎಸ್, ಎಲ್ಲವೂ ಮತ್ತೆ ಈ 10 ಜನ ಆಕ್ಟಿವಾವನ್ನು ಪಡೆಯಲಿಕ್ಕೆ ಕೂಡ ಅರ್ಹರು ಎಂಬುದನ್ನು ಇವಾಗ ನಾವು ತಿಳಿಸ್ತಾ ಇದ್ದೇವೆ. ಎಸ್, ಇವಾಗ ನೋಡಿ, ಇಲ್ಲಿರುವಂತಹ ಕಾಯಿನ್ಗಳು 5 ತಾರೀಕಿನ ನಂತರ ಯಾರೆಲ್ಲ ಹಣವನ್ನು ಪಾವತಿಸಿದ್ದಾರೆ ಅಂತಹ
ಸದಸ್ಯರುಗಳ ಕಾರ್ಡಿನ ಸಂಖ್ಯೆಗಳು. ಯಾರೆಲ್ಲ 5 ತಾರೀಕಿಗಿಂತ ನಂತರ ಹಣವನ್ನು ಪಾವತಿಸಿದ್ದಾರೆ, ಅಂದ್ರೆ ಇವತ್ತಿನವರೆಗೆ ಯಾರೆಲ್ಲ ಹಣವನ್ನು ಪಾವತಿಸಿದರೆ ಅಂತಹ ಸದಸ್ಯರುಗಳ ಕಾಯಿನ್ಗಳು ಕೂಡ ಇಲ್ಲಿವೆ. ಇದು ಕೂಡ ವಾಟ್ಸ್ಆಪ್ ಮುಖಾಂತರ ಆಯೋಜಕರು ಹಾಕಿರಬಹುದು. ಎಸ್, ಮತ್ತೆ ಇದನ್ನು ಗಾಳಿ ಚಕ್ರದೊಳಗಡೆ ಹಾಕಿ. ಎಸ್, ಇವಾಗ ಪ್ರತಿಯೊಂದು ಕಾಯಿನ್ಗಳು ಕೂಡ ಅದೃಷ್ಟ ಚಕ್ರದ ಒಳಗಡೆ ಬೀಳ್ತಾ ಇದೆ. ಪ್ರತಿ ಕಾಯಿನ್ಗಳು ಕೂಡ ಯಾರೆಲ್ಲ ಹಣವನ್ನು ಪಾವತಿಸಿದ್ದಾರೆ, 5 ತಾರೀಕಿನ ಮುಂಚೆ ಪಾವತಿಸಿದವರು, 5 ತಾರೀಕಿನ ನಂತರ ಪಾವತಿಸಿದವರು, 5 ತಾರೀಕಿನ ಮುಂಚೆ ಪಾವತಿಸಿ 10 ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತ ಆ ಸದಸ್ಯರುಗಳು ಎಲ್ಲರೂ ಕೂಡ ಈ ಒಂದು ಅದೃಷ್ಟದ ಚಕ್ರದೊಳಗಡೆ ಬೀಳ್ತಾ ಉಂಟಂತ ಹೇಳ್ತಾ ಇದ್ದೇವೆ. ಎಸ್, ಇನ್ನೇನು ಕ್ಷಣಗಣನೆ ಆರಂಭವಾಗ್ತಾ ಉಂಟು. ಮುಂದುಗಡೆ ನಿಂತಿರುವಂತಹ ಆಕ್ಟಿವಾ ಯಾರ ಪಾಳಿಗೆ ಆಗುತ್ತೆ ಎಂಬುದನ್ನು ನೋಡುವಂತ ಸುಸಂದರ್ಭ ಅಂತ ಹೇಳಬಹುದು. ಆಕ್ಟಿವಾ ಯಾರ ಪಾಳಿಗೆ ಹೋಗುತ್ತೆ? ಒಂದು ಲೆಕ್ಕಾಚಾರದ ಪ್ರಕಾರ ಹೇಳುವುದಾದ್ರೆ ಆಕ್ಟಿವಾವನ್ನು ಪ್ರೀತಿಸದವ ಯಾರೂ ಇಲ್ಲ ಅಂತ ಹೇಳಬಹುದು. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಎಲ್ಲ ಮೂಲಭೂತ ಸೌಕರ್ಯದ ಕೆಲಸಗಳು ಕೂಡ ಆಕ್ಟಿವಾದಲ್ಲಿ ನಡೆಯಬಹುದು. ಆಕ್ಟಿವಾದಲ್ಲಿ ಒಂದು ಆಟೋ ರಿಕ್ಷಾದ ಕೆಲಸ ಕೂಡ ಆಗ್ಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಎಸ್, ಆಯೋಜಕರೇ ರೆಡಿ ಇದ್ದೀರಾ ಸರ್? ರೆಡಿ ಇಲ್ಲಾರಾ? ಎಸ್, ಉತ್ತಮ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವಾಗ ಆಕ್ಟಿವಾದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ಅಣ್ಣ ನಾನೂರ ಮಿಕ್ಸ್ ಮಾಡ್ಕೊಡು ದಯಪಂಡ. ಸರಿ, ಮಿಕ್ಸ್ ಮಾಡ್ಕೊಳ್ಳಿ. ಆಕ್ಟಿವಾ ವಿನ್ ಅಪ್ನ ಕಸ್ಟಮರ್ ಏನಂತ ಓಡು. ಎಸ್, ಇವಾಗ ಆಕ್ಟಿವಾದ ಪಡೆದಂತ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ಹುಡುಗ ಕೈಯನ್ನು ಒಂದ್ಸಲ ತೋರಿಸಬೇಕು ಮುಂದುಗಡೆಗೆ. ಎಸ್, ಆಕ್ಟಿವಾದ ಅದೃಷ್ಟಶಾಲಿ ವ್ಯಕ್ತಿ ಯಾರೆಂಬುದನ್ನು ನೋಡುವಂತಹ ಸಮಯ. ಎಸ್ ಎಸ್, ಪಾಪ ಮಗುವಿನ ಕಣ್ಣಿಗೆ ಕೂಡ ಕೈ ಇಟ್ಟಿದ್ದಾರೆ, ನೋಡಬಾರ್ದಂತ. ಎಸ್, ಓಕೆ, ಮಕ್ಕಳು ದೇವರಿಗೆ ಸಮ ಅಂತ ಹೇಳಬಹುದು. ಹಾಗಾದ್ರೆ ಇವಾಗ ಇಲ್ಲಿ ಆಕ್ಟಿವಾದ ಲಕ್ಕಿ ವಿನ್ನರ್ ನನ್ನ ಕೈಯೊಳಗಿದ್ದಾರೆ. ಎಸ್, ಅವರ ಪ್ರಥಮ ನಂಬರ್ 1, 4 ಸಂಖ್ಯೆ ಇದೆ. ಆಕ್ಟಿವಾದ ವಿನ್ನರ್ ಪ್ರಥಮ ಸಂಖ್ಯೆ 1, ದ್ವಿತೀಯ ಸಂಖ್ಯೆ 0, ತೃತೀಯ ಸಂಖ್ಯೆ ಹೇಳ್ಬೇಕಾ ನೋಡಿ. ಎಸ್, 1062 1062. ಎಸ್, ಸರಿಯಾದ ರೀತಿಯಲ್ಲಿ ಝೂಮ್ ಆಗಿರಬಹುದು. ಇವರು ಇವಾಗ ಲೈವ್ ನೋಡ್ತಾ ಇರಬಹುದಾ ಗೊತ್ತಿಲ್ಲ, ಆದ್ರೆ ಈ ವ್ಯಕ್ತಿ ತುಂಬಾನೇ ಖುಷಿ ಪಡ್ತಾ ಇರಬಹುದು ಲೈವ್ ನೋಡ್ತಾ ಇದ್ರೆ. ತಾನೊಬ್ಬ ಈಗಿನ ಸಮಯದಿಂದ ಆಕ್ಟಿವಾದ ಓನರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅವರಿಗೆ ಕಾಲ್ ಕನೆಕ್ಟ್ ಆಗಿದ್ರೆ ಮಾತಾಡಿ. ಎಸ್, ಹಲೋ ಸರ್, ನಮಸ್ತೆ ಸರ್. ಇರಡ ಆಕ್ಟಿವಾ ಉಂಡ? ಆಕ್ಟಿವಾ ಉಂಡ ಇರಡ ಆಕ್ಟಿವ್ ಪುದರೆಂಚ ಸರ್? ಜಮಲ್ ಇರು ಉಬಾರ್ ಲಕ್ಕಿ ಸ್ಕೀಮ್ಗೂ ಸೇರ್ದಾರ? ಎಸ್, ಇನಿತ ಆಕ್ಟಿವಾದ ವಿನ್ನರ್ ಇರು. ಅಯ್ಯೋ, ಈ ಪುರ್ತಕ ಇರಕೇನಲ್ಲ ಕಂಡ. ಇನಿತ ಆಕ್ಟಿವಾದ ವಿನ್ನರ್ ಇರು ಸರ್. ಎಸ್, ಓಕೆ, ಖುಷಿ ಆവുന്നുണ്ട? ಎಸ್ ಎಸ್, ಈರ್ನ ಖುಷಿ ನನಂಜಿ ಮೂಜಿ ಪಟ್ಟಾವು ದಯಪಂಡ. ಒಂಜಿ ಲೆಕ್ಕಾಚಾರದ ಪ್ರಕಾರ ಪೆರ್ನಲ್ ಖುಷಿಟಂತೂ ಗ್ಯಾರಂಟಿ ಇಪ್ಪರು ಪಿರ ಆಕ್ಟಿವಾ ಈರ್ನ ಪಾಲ್ಗೆ ನಿತಿಕ್ಕಿದ್ರಿ. ಎಸ್, ಓಕೆ. ಎಸ್, ಬಾಲ್ಯದ ಪುದರ್ ಎಂಚ ಸರ್? ಬಾಲ್ಯದ ಪುದರ್? ಎಸ್, ಕಂಗ್ರಾಚುಲೇಷನ್ ಪೊನ್ನು ಬಾಲೆಗೆ ಪನ್ಲೆ ಆಲಲೆ ಕೊಡಿನಿ ಆಕ್ಟಿವಾದ ವಿನ್ನರ್ ಇರು. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಉಬರ್ ಲಕ್ಕಿ ಸ್ಕೀಮ್ದ ವತೀರ್ದಿರೇಗ ಎಲ್ಲ ಉಬರ್ ಲಕ್ಕಿ ಸ್ಕೀಮ್ದ ಆಫೀಸ್ಗೆ ಬರ್ತದೆ. ಇರ್ನ ಆಕ್ಟಿವಾದ ಇತ್ತ ಬರ್ಪುಲ್ಲ ಬರೋಡಿ ಸರ್. ಇರು ಎಲ್ಲ ಇತ್ತೆಲ್ಲ ಬರೋಡಿ, ಇತ್ತೆಲ್ಲ ಬರ್ತದೆ. ಇರ್ನ ಆಕ್ಟಿವಾದ ಈ ಕೀದೆ ತೊನೊಳ್ಳಿ ಇರು ಬಲೆ.
ಓಕೆ ಓಕೆ ಆಂಡ್ ಸರ್ ಆಂಡ್ ಓಕೆ ಪೆರ್ನಲ್ ತಿಂತಾನೆ ಇರಗೆ ಪೊರ್ಲದ ಸುದ್ದಿ ಇರೇ ತಿಕ್ಕದಂದ್ರೆ ಕಂಗ್ರಾಚುಲೇಷನ್ ಪಣೋದಿಲ್ಲ ಇರಗೆ ಓಕೆ 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 ಎಸ್ ಅಣ್ಣ ಮಸ್ತ್ ಖುಷಿ ಟುಲ್ಲೇರು ಪೆರ್ನಲ್ದ ದಿನ ತಾನಿ ಆಕ್ಟಿವ್ ಆತಿಕ್ಕದಂದ್ರೆ ಅರ್ನ ಬಾಲೆ ತಪ್ಪುದರಡು ಈ ಒಂಚೆ ಸ್ಕೀಮು ಸೇರಿದರಿಗೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಪನೊಂದು ಎಸ್ ಇಣಿತ ಲಕ್ಕಿ ವಿನ್ನರ್ ತಿಕ್ಕೇರಿ ಅರಿಗಂತೂ ಮಸ್ತ್ ಖುಷಿ ಆಯ್ತಂడి ನನ್ನ ಬರ್ಪಿತ್ ಮುಂದಿನ ತಿಂಗಳು ಕೂಡ ಇನ್ನಷ್ಟು ಹಲವಾರು ಪ್ರೈಸ್ ಗಳು ಕೂಡ ಈ ಒಂದು ಉಬರ್ ಲಕ್ಕಿ ಸ್ಕೀಮ್ ಅಲ್ಲಿ ಇದೆ ಇಂತಹ ಹಲವಾರು ಪ್ರೈಸ್ ಗಳನ್ನು ತಾವುಗಳು ವಿನ್ ಆಗ್ಬೇಕಿದ್ರೆ ಉಬರ್ ಲಕ್ಕಿ ಸ್ಕೀಮ್ಗೆ ಪ್ರತಿ ತಿಂಗಳು ಕಟ್ಟುವಂತಹ 1,000 ಮೊತ್ತವನ್ನು ತಾವು ಪಾವತಿಸಬೇಕು ಅದು ಕೂಡ 10 ತಾರೀಕಿಗಿಂತ ಮುಂಚೆ ಹಣವನ್ನು 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿದರೆ ಸರ್ಪ್ರೈಸ್ ಬಹುಮಾನಕ್ಕೂ ತಾವು ಅರ್ಹರು ಅಂತ ಹೇಳುತ್ತಾ ಆಮೇಲೆ ಮುಂಬರುವ ಅದ್ಭುತವಾದ ಪ್ರೈಸ್ ಗಾಗಿ ನೀವು ಕೂಡ ಕಾಯ್ತಾ ಇರಿ ಅಂತ ಹೇಳ್ತಾ ಇದ್ದೇವೆ ಆಯೋಜಕರೇ ಏನಾದ್ರೂ ಮಾತಾಡ್ಲಿಕ್ಕೆ ಇದೆಯಾ ಇಲ್ಲ ಓಕೆ ಎಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಸದಸ್ಯರುಗಳಿಗೆ ಉಬರ್ ಲಕ್ಕಿ ಸ್ಕೀಮ್ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಎಲ್ರಿಗೂ ನಮಸ್ತೆ.